ಹಲೋ ಸ್ನೇಹಿತರೆ, HSRP ಪ್ಲೇಟ್ ನಂಬರ್ ಹಾಕಿಸಲು ಫೆಬ್ರವರಿ 17 ಕೊನೆಯ ದಿನವಾಗಿದೆ. ಎಲ್ಲ ವಾಹನ ನೋಂದಣಿದಾರರು ತಮ್ಮ ವಾಹನಗಳಿಗೆ ನಂಬರ್ ಪ್ಲೇಟ್ ಹಾಕಿಸಲು ಮುಗಿಬಿದ್ದಿದ್ದರು. ಆದರೆ ಆನ್ಲೈನ್ನಲ್ಲಿ HSRP ಪ್ಲೇಟನ್ನು ಪಡೆಯಬೇಕಾಗಿರುವ ಕಾರಣದಿಂದ ಈ ಕೆಲಸಕ್ಕೆ ಏಜೆನ್ಸಿ ನೇಮಕ ಮಾಡಿರುವುದರಿಂದ ಆ ಕೆಲಸ ವಿಳಂಬವಾಗಿತ್ತು. ಅದರ ಜೊತೆ ಕೆಲವು ಅನಧಿಕೃತ ವೆಬ್ಸೈಟ್ಗಳು ತಲೆ ಎತ್ತಿವೆ. ಇದರಿಂದ ನೋಂದಣಿದಾರರಿಗೆ HSRP ನಂಬರ್ ಪ್ಲೇಟ್ ವೆಬ್ಸೈಟ್ ಖಾತ್ರಿ ಕಡಿಮೆ ಆಗಿದ್ದಾರೆ, ಜೊತೆಗೆ ಆತಂಕಗೊಂಡಿದ್ದರು. ಇದನ್ನೆಲ್ಲ ಸಮಸ್ಯೆಗಳಿಗೆ ಬಗೆಹರಿಸಲು ವಿಧಾನಮಂಡಲದಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು 3 ತಿಂಗಳು ವಾಯ್ದೆ ನೀಡಿ ಅನಧಿಕೃತ ವೆಬ್ಸೈಟ್ಗಳಿಗೆ ನಿರ್ಬಂಧಿಸಿ ಚಾಲ್ತಿಯಲ್ಲಿರುವ ಅಧಿಕೃತ ವೆಬ್ಸೈಟ್ಗಳನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ನೋಡಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈಗ ಬಂದ ಸರ್ಕಾರದಿಂದ ಸಿಹಿ ಸುದ್ದಿ. HSRP ನಂಬರ್ ಪ್ಲೇಟಿಗೆ ಇನ್ನೂ 3 ತಿಂಗಳು ವಿಸ್ತರಣೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ 18 ಲಕ್ಷ ವಾಹನಗಳಿಗೆ HSRP ಪ್ಲೇಟು ಅಳವಡಿಸಲಾಗಿದೆ. ಇನ್ನು 80 ಲಕ್ಷ ವಾಹನಗಳು ಬಾಕಿ ಇವೆ. ಆದ್ದರಿಂದ ನಮ್ಮ ಸಾರಿಗೆ ಮಂತ್ರಿಗಳು ಇನ್ನೂ 3 ತಿಂಗಳು ವಿಸ್ತರಣೆ ಮಾಡಿದ್ದಾರೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಹಲೋ ಸ್ನೇಹಿತರೆ, HSRP ಪ್ಲೇಟ್ ನಂಬರ್ ಹಾಕಿಸಲು